ಜನಪ್ರಿಯ ಫೌಂಡೇಶನ್ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ಹಾಸನ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮಂಗಳೂರಿನಲ್ಲಿರುವ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಈಗಾಗಲೇ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಉತ್ತಮ ಆರೋಗ್ಯ ಸಮಾಜವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಇದೀಗ ವಿಟ್ಲದಲ್ಲಿ ಮೊಟ್ಟಮೊದಲ ಬಾರಿಗೆ ಜನಪ್ರಿಯ ಹೆಲ್ತ್ ಸೆಂಟರ್ ವಿಟ್ಲದ ಬೊಬ್ಬೆಕೇರಿಯಲ್ಲಿ ಆಗಸ್ಟ್ 24ರ ಭಾನುವಾರದಂದು ಉದ್ಘಾಟನೆಗೊಳ್ಳಲಿದೆ ಎಂದು ಮಂಗಳೂರು ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಿಇಒ ಡಾಕ್ಟರ್ ಕಿರಾಶ್ ಪರ್ತಿಪಾಡಿ ತಿಳಿಸಿದರು. ವಿಟ್ಲದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರು ಆಶೀರ್ವಚನ ನೀಡಲಿದ್ದು, ಧಾರ್ಮಿಕ ಪಂಡಿತರಾದ ಅಲ್ ಖಾಸಿ ಅಬ್ದುಲ್ ಅಜೀಜ್ ದಾರಿಮಿ ಚೊಕ್ಕಬೆಟ್ಟು ಹಾಗೂ ವಿಟ್ಲ ಶೋಕಮಾತಾ ಇಗರ್ಜಿಯ ಧರ್ಮಗುರುಗಳಾದ ಫಾದರ್ ಐವನ್ ಮೈಕಲ್ ರೋಡ್ರಿಗಸ್ ಸಂದೇಶ ನೀಡಲಿದ್ದಾರೆ. ಅಧ್ಯಕ್ಷತೆಯನ್ನು ಜನಪ್ರಿಯ ಫೌಂಡೇಶನ್ನ ಅಧ್ಯಕ್ಷರಾದ ವಿಕೆ ಅಬ್ದುಲ್ ಬಶೀರ್ ಅವರು ವಹಿಸಲಿದ್ದಾರೆ. ಜನಪ್ರಿಯ ಹೆಲ್ತ್ ಸೆಂಟರ್ ಅನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈ, ಸ್ಕ್ಯಾನಿಂಗ್ ಮತ್ತು ಎಕ್ಸ್ರೇ ಕೊಠಡಿಯನ್ನು ಮಾಜಿ ಸಚಿವ ಬಿ ರಮಾನಾಥ ರೈ, ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ಪ್ರಯೋಗಾಲಯವನ್ನು ಯುಟಿ ಇಫ್ತಿಕರ್ ಫರೀದ್ ಅಲಿ, ಔಷಧಾಲಯವನ್ನು ಬಂಟ್ವಾಳ ತಾಲೂಕು ಆರೋಗ್ಯ ಅಧಿಕಾರಿ ಅಶೋಕ್ ರೈ ಅವರು ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ನಾವು ಸಣ್ಣ ಪುಟ್ಟ ಈ ಥರ ಒಂದು ಹೆಲ್ತ್ ಸೆಂಟರ್ನ ಪ್ರಾರಂಭ ಮಾಡೋದಕ್ಕೆ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಅವರ ಒಂದು ದೂರದೃಷ್ಟಿಯಿಂದ ಇವತ್ತು ವಿಟ್ಲದಲ್ಲಿ ಕೊನೆಗೂ ಬಹಳ ಯಶಸ್ವಿಯಾಗಿದ್ದು ಪೂರ್ಣಗೊಂಡಿದೆ. ಇದರ ಉದ್ಘಾಟನೆ ನಾಡಿದ್ದು ಭಾನುವಾರ ಬೆಳಿಗ್ಗೆ 9:30 ಗಂಟೆಗೆ ಉದ್ಘಾಟನೆ ನಾವು ಪ್ಲಾನ್ ಮಾಡಿದ್ದೀವಿ. ಸಾಕಷ್ಟು ಮಂದಿ ಗಣ್ಯ ವ್ಯಕ್ತಿಗಳ ಲಿಸ್ಟ್ ಇದೆ, ಗೊತ್ತೀವಿ. ಮುಖ್ಯವಾಗಿ ಒಡಿಯೂರು ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಹಾಗೂ ಚೊಕ್ಕಬೆಟ್ಟು ಅಜೀಜ್ ದಾರಿಮಿ ಉಸ್ತಾದ್ ಬರ್ತಾರೆ, ಮತ್ತು ನಮ್ಮ ಚರ್ಚಿನ ಫಾದರ್ ಐವನ್ ಮೈಕಲ್ ರೋಡ್ರಿಗಸ್ ಇವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಇದರ ಉದ್ಘಾಟನೆಯನ್ನು ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಸರ್ ಇವರು ನೆರವೇರಿಸಲಿದ್ದಾರೆ. ಅದೇ ರೀತಿ ಶ್ರೀಯುತ ಯುಟಿ ಇಫ್ತಿಕರ್ ಅವರು ಕೂಡ ಬರ್ತಾರೆ. ಹಾಗೆ ಇದರ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಹಾಗೆ ಇಲ್ಲಿ ನಾವು ಇದರ ಉದ್ಘಾಟನೆ ಅಂಗವಾಗಿ ಎಲ್ಲರಿಗೂ ಅವತ್ತಿನ ದಿನ ನಮ್ಮ ಮಂಗಳೂರಿನ ಜನಪ್ರಿಯ ಆಸ್ಪತ್ರೆ ಎಲ್ಲ ವೈದ್ಯ ತಂಡದವರು ಇಲ್ಲಿ ಬಂದು, ಎಲ್ಲ ಸ್ಪೆಷಾಲಿಟಿಯ ವೈದ್ಯರು ಇಲ್ಲಿ ಬಂದು ನಾವು ಫ್ರೀಯಾಗಿ ಉಚಿತವಾಗಿ ಅವತ್ತು ಮೆಡಿಕಲ್ ಚೆಕಪ್ ಕ್ಯಾಂಪನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಆವತ್ತಿನ ದಿನ ಎಲ್ಲರಿಗೂ ಉಚಿತವಾಗಿ ECG ಮತ್ತು ಸಕ್ಕರೆ ಕಾಯಿಲೆ ಪರೀಕ್ಷೆ ಮತ್ತು ಔಷಧಿಯನ್ನು ಉಚಿತವಾಗಿ ನಾವು ನೀಡಿದ್ದೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ, ಅಂದರೆ ಮುಖ್ಯವಾಗಿ ಹೈಟೆಕ್ ಲ್ಯಾಬೊರೇಟರಿ, ಎಲ್ಲ ರೀತಿಯ ರಕ್ತ ಪರೀಕ್ಷೆ ಟೆಸ್ಟಿಂಗ್ ಆಗ್ತದೆ, ಸ್ಕ್ಯಾನಿಂಗ್ ವ್ಯವಸ್ಥೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ. ಡಿಜಿಟಲ್ ಎಕ್ಸ್ರೇ ಕೂಡ ಅಳವಡಿಸಿದ್ದೇವೆ. ಇದು 24 ಗಂಟೆ ಕಾಲ ನಾವು ಓಪನ್ ಮಾಡುವಂಥ ಒಂದು ಪ್ಲಾನ್ ಇದೆ. ಫಾರ್ಮಸಿಯನ್ನು ದಿನದ 24 ಅವರ್ಸು ಓಪನ್ ಇಡೋದೊಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಹಾಗೆ ದಿನನಿತ್ಯ ಒಂದು ಹಂತವಾಗಿ ನಾವು ಇದನ್ನು ಟೈಮಿಂಗ್ ಅಥವಾ ಡಾಕ್ಟರ್ನ ಲಭ್ಯತೆಯನ್ನು ಹಂತವಾಗಿ ನಾವು ಮುಂದಕ್ಕೆ ಹೋಗೋ ಪ್ಲ್ಯಾನ್. ಈಗ ಸ್ಟಾರ್ಟಿಂಗ್ ಯಾವ ಥರ ಪ್ಲಾನ್ ಮಾಡಿದ್ದೀವಿ ಅಂತಂದರೆ ಸುಮಾರು ಒಂದು 9:30-10 ಗಂಟೆ ತನಕ ವೈದ್ಯರ ಲಭ್ಯತೆಯನ್ನು ನಾವು ಆದಷ್ಟು ಬೇರೆ ಬೇರೆ ತಂಡದವರನ್ನ ವೈದ್ಯರನ್ನು ಇಲ್ಲಿ ನಾವು ನೇಮಕ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದರ ಹಂತವಾಗಿ ಅದರ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ತಿದ್ದು ನಾವು 24 ಗಂಟೆ ಕೂಡ ರಾತ್ರಿ ಕೂಡ ಎಮರ್ಜೆನ್ಸಿ ಸೇವೆಗೆ ನಾವು ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡ್ತೀವಿ ಭರವಸೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಹಾಗೆ ನೈಟ್ ಏನೇ ಬಂದರೂ, ಎಮರ್ಜೆನ್ಸಿ ಬಂದರೂ ನಮ್ಮ ಸಿಬ್ಬಂದಿಯವರು ಸ್ಟಾಫ್ ಇಲ್ಲೇ ಇರ್ತಾರೆ. ಬೇಸಿಕ್ ಫಸ್ಟ್ ಏಡ್ ಕೊಟ್ಟು ಅವರನ್ನು ಬೇರೆ ಹೈಯರ್ ಸೆಂಟರ್ಗೆ ಸ್ಥಳಾಂತರಿಸುವಂಥ ಟ್ರಾನ್ಸ್ಪೋರ್ಟೇಷನ್ ನಾವೇ ಅರೇಂಜ್ ಮಾಡಿ ಅವರಿಗೆ ಚಿಕಿತ್ಸೆ ಸಿಗುತ್ತೆ. ನಾವು ಹೈಯರ್ ಸೆಂಟರ್ಗೆ ರೆಫರ್ ಕೂಡ ಮಾಡೋದು. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಜನಪ್ರಿಯ ಸೆಂಟ್ರಲ್ ಸ್ಕೂಲ್ನ ನಿರ್ದೇಶಕ ನೌಶೀನ್ ಬದ್ರಿಯಾ, ಮಂಗಳೂರು ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಜನರಲ್ ಮ್ಯಾನೇಜರ್ ಇಕ್ಬಾಲ್ ವಿಟ್ಲ,
ಜನಪ್ರಿಯ ಹೆಲ್ತ್ ಸೆಂಟರ್ನ ವೈದ್ಯ ಡಾಕ್ಟರ್ ಬದ್ರುದ್ದೀನ್, ಜನಪ್ರಿಯ ಫೌಂಡೇಶನ್ನ ಜನರಲ್ ಮ್ಯಾನೇಜರ್ ಮೌನಿಸ್ ಆಲಿ, ಜನಪ್ರಿಯ ಆಸ್ಪತ್ರೆಯ ಮಾರ್ಕೆಟಿಂಗ್ ಮುಖ್ಯಸ್ಥ ಉಮೇಶ್ ಗೌಡ, ಪಿಆರ್ಒ ಬಾತೀಶ್ ಅಳಕೆ ಮಜಲು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.